ಮೇನದ ಸಾದಿಡೆ ಪುರ್ಲುದ ಗಿಲ್ಮೇನ ಬಂಟೆರೆನ ಕೂಟುಡು ಸಮ್ಮಿಲನ ಬಂಟೆರೆನ ಕೂಟು ರಂಜಾಡಿ ತುಳು ನಾಡಿ ಅರ್ತಿಡೆ ಅರ್ಲಿನ ಬಿರ್ತಿದ ತುಡರಿಡಿ ಅತ್ತಾಲೆ ಬೆಂಗಾದಿ ಸತ್ಯೋಡು ಜೋಗುನ ಜೀಟಿಗೆ ಅಲ್ಲೆಡೆ ಬಂಟೆರೆ ಸಮ್ಮಿಲನ ಯುವ ಪಂಡ ಸಂಭ್ರಮ ಮುಗುಟಗೋ ರತ್ನಬಾಯಿನ ವೀರ್ಯರು ಪರಾಕ್ರಮಡು ಕೋಟೆ ಕೊತ್ತಲ ಕಟ್ಟಿನ ಬಿರ್ಸೆರು ಬಾರಗೂರುಡು ಮಯೂರ ವರ್ಮನ ನಿಷ್ಠೆರು ವಿಜಯನಗರದ ಕೃಷ್ಣದೇವರಾಯನ ಆತ್ಮೀಯರು ಸತ್ಯನಾಪುರದ ಬಿರ್ಮನ ಆಳ್ವೆರನ ಸತ್ಯಕನ್ನಿಕೆ ಸಿರಿನ ವಂಶ ಜುಮಾದಿ ಬಂಟೆರ್ನ ರಕ್ಷಪತ್ತಿನ ಪೆರಿಂಜಗುತ್ತುದ ದೇವಪುಂಜರ್ನ ವಂಶ ತುಗ್ಗುಬೆದ್ದಿನ ಜವನ್ಯೆ ಅಗೋಳಿ ಮಂಜನ ವಂಶ ಕಾರ್ಮಿಕ ಪುರುಷೆ ಕೋರ್ದಪ್ಪು ಬುಲೈನ ಕೊಡಂಗೆ ಬನ್ನಾರು ವಂಶ ಮೊಗುಳೆ ಬಂಟೆರು ಸತ್ಯಮಾನುಯರು ಧರ್ಮ ಬಾಧ್ಯರು ಬತ್ತು ಸೇರ್ದಿನ ಬಂಟ ಬತ್ತೆರೆಗೆ ಲೆತ್ತು ಕೊರ್ಪುಣ ಉಡಲು ಉರ್ಕರುಣ ಸೊಲ್ಮೆಲು ತುಳುನಾಡು ಒಂದು ಧರ್ಮದ ಮಣ್ಣು ಧರ್ಮದ ಒರಿಪುಗು ಬೋಡಾದು ಈ ಮಣ್ಣಡು ಅವೇತೋ ಘಟನೆಲು ನಡೆದುದುಂಡು ಧರ್ಮ ತತ್ತದು ಪೋಂಡ ಅವನು ಸರಿಸಾದಿಗೆ ಕಣತಿನಂಚಿನ ನಿದರ್ಶನಲ ನಮ್ಮ ಕಣ್ಣ ಮುಂದೆ ಉಂಡು ಆಂಡ ಇನಿ ಪಂಡಿ ಬರಕಿನ ಕೊರಿಯರ ಮದದು ಪೋಯಿನ ಆ ರಡ್ಡು ಪೊನ್ನುಳು ತುಳುನಾಡ ಮನ್ನಡು ಅಮರು ಬೊಳ್ಳಿಲಾದು ಮಿನ್ಕೊಂದುಲ್ಲೆರು ಏರಕುಲು ಅಕಲ ಕತೆದಾದ ಪನ್ಪುನದು ಈ ಜಾನಪದ ಕತೆಟ್ಟು ತೂದು ಬರ್ಕತ್ತೆ ಬೆರ್ಮೇರು ಬೆರ್ಮೇರು ತುಳುನಾಡುದ ಬೆರ್ಮೇರು ಉರ್ಕಿ ತೋಟದ ಜಲಗು ಹತ್ತೇರು ಬೆರ್ಮೇರು ತುಳುನಾಡುದ ಸಾರಿದು ಪೋಯಿನ ಕಲೆಗು ಸಾರಿದು ಪಂಡೆ ಎನ್ನ ಪರಕೆ ಬಾಕಿ ಉಂಡು ಪಂಡದು ಕೇಂಡಿಜರು ಕೇನು ನೆಂಚ ಈ ರಡ್ಡು ಪೊನ್ನುಲು ಮದಿಮೆ ಆವಡಿತ್ತಿನ ಪೊನ್ನುಲೆ ಹತ್ತು ಪಂಡಂದಾಂಡ ಕೂಡ ಪೊದು ನಾಡು ನೆಂಚಿನ ಕರ್ಮ ಯಾಂದ ಒಂಜಿ ಗೊಬ್ಬು ಗೊಬ್ಬುವೆ ಅಜ್ಜೇರೆ ನೀರು ಒತ್ತುರ್ದು ಬತ್ತರು ಮಸ್ತ್ ಆಯಸಾದು ಕೊಡತ್ತೆ ಬಲೆ ಕುಲ್ಲುಲೆ ಅಜ್ಜೇರೆ ಬೆಲ್ಲ ನೀರು ಕೊರ್ದು ಬಿನ್ನಿರಿನ ಎದ್ಕೊನ್ನ ಅವು ತುಳುವಿರೆ ಸಂಸ್ಕೃತಿ ಬಲೆ ಅಜ್ಜರೆ ಇಲ್ಲ ತಡ್ಡೆಡು ಕುಲ್ದು ಬಾಜಿಲ್ ಪರ್ಲಿ ಇಜ್ಜಿ ಮಗ ಯಾನು ಬನ್ನಗನೆ ಅಸರುಗು ಬೊಂಡ ಪರ್ದು ಬೈದೆ ಏತು ಪೊರ್ಲು ತೋಜುವರ್ ಮಗ ನಿಕುಲು ಇರುವೆರ್ಲ ಎದುರೆದುರು ಕುಲ್ದು ಚೆನ್ನದ ಮನೆ ಗೊಬ್ಬಿ ಎರಡ ಐತ ಪೊರ್ಲು ಏತೊಂಜುಪ್ಪು ಅಜ್ಜರೆ ಚೆನ್ನದ ಮನೆ ಗೊಬ್ಬಂದೆ ಮಸ್ತ್ ಕಾಲ ಕರಿದರು ಎಂಕುಲು ಇತ್ತೇನೆ ಚೆನ್ನೆ ಗೊಬ್ಬುವ ಅಂದು ಅಜ್ಜರೆ ಕುತ್ತೊಟ್ಟುಡು ಚೆನ್ನದ ಮನೆ ಉಂಡು ಇತ್ತೆ ಕನಕ ಬೆರ್ಮೆರ್ಡ ಮಗು ಕೇಂಡೆರು ಪೊನ್ನುಲು ಚೆನ್ನದ ಮನೆ ಗೊಬ್ಬಿಯರು ಎದುರೆದುರು ಕುಲಿಯರು ಕುರಿಕಾಯಿ ದಿಂಜಯರು ಎದುರೆದುರು ಕುಲಿಯರು ಕುರಿಕಾಯಿ ದಿಂಜಯರು ಚೆನ್ನದ ಗೊಬ್ಬುಡು ಮುರ್ಕುದು ಪೋಯರು ಬೆರ್ಮೆರ್ಡ ಮಗು ಕೇಂಡೆರು ಪೊನ್ನುಲು ಚೆನ್ನದ ಮನೆ ಗೊಬ್ಬಿಯರು ಕಾಯಿನು ಪಾಡೊಂದು ಪಾಡೊಂದು ಆ ಗುರಿಟ್ಟು ಆತ ಪೊರಿ ದಿಂಜಾವಂದದ ಈತ ನಿಲ್ಕೆ ಪೊರಿ ಏರೆಗಿ ಅವು ಪೊರಿ ಒಖ ಏರೆಗಿ ನಾಡರೆ ಪೋತಿರತ್ತ ಇಲ್ಲದ ಎಲ್ಲೆ ಬರ್ಪೆ ಅತ್ತ ನಿನ್ನ ಪುರುಷೆ ಆಯಗು ಈ ಪೊರಿನ ಮೊರೆತುದು ತಮ್ಮನ ಮಲ್ಪು ರಾಧ ಬಂಡ ನಿಕ್ಕು ಆತ ಅಂಕಾರ ಅಡರಡ ಈ ಚೆನ್ನದ ಗೊಪ್ಪು ನಿನನು ಬಲಿಗೆ ತುಳುಡ ಈ ಉಪ್ಪನ್ನಿನ ಬದುಕು ಎಂಕ ತಾಯಿಗೆ ಒಟ್ಟಿಗೆ ಈ ಭೂಮಿಗೆ ಬತ್ತ ಒಟ್ಟಿಗೆ ಸೈಕ ತುಳುನಾಡುದ ಮಣ್ಣೀಡು ಪೊಂಜೋವುಲನ ಪಿರ್ತುನು ಗರ್ದುಡು ತೋಜಾಯಿನ ಫಲಿ ಮೆಗ್ದೀಲು ಗೊಬ್ಬೂದ ಕಲೊಟು ಗರ್ವ ಉರ್ಕರ್ದು ದಾರಗನ ಪಿರನೋನು ಕಳೆ ಒಡಾಡು ತಂಗಾಡಿ ದಾಂತಿನ ಈ ಬದುಕು ದಾಯಿಗು ಪಂಪಿನ
ఎదురుద ఆమల్ల కెదుకు తారగన దేహోన్ పాహియలు ಈ ಸುದ್ದಿ ತೆರಿಯರು ಊರ್ದಕುಲು ಸೇರಿಯರು ಉರ್ಕಿ ತೋಟಗು ಪಾರದು ಬತ್ತೆತ್ತಿಯರು ಕೆದು ನಿಲ್ಕದು ತೂವನದ ರಡ್ಡು ಪಿಂಗಾರದ ಪುರ್ಪೋಲು ನೀದೂನ ತೂಜೀದಿಡು ಪುರ್ಪೋಲು ನೀದೂನ ತೂಜೀದಿಡು ಮೂಲು ಸೇರ್ತಿ ಊರ್ದಕ್ಲೆ ಈ రెడ్డు పొన్నులు కారణిక దక్కులు మొక్కులు పుట్టునల ఇచ్చి సైపినల ఇచ్చి నరమనిలాద పుట్టినేర్దాత్ర గర్వ మచ్చర మొక్కలన వెరిపತ್ತೊಂದು ಬರುಡಾಂಡು ಇತ್ತೆ ಅವೇನು ಬುಡ್ದು ಮೊಕ್ಕಲು ಮಾಯಲೋಕನು ಸೇರಿಯರು ಏಪ ಮೊಕ್ಕಲ ರಡ್ಡು ಚೀವ ಪಿಂಗಾರ ಆದು ತೋಜಿದು ಬೈದಿಂದ ನನದುಂಬು ಈ ಪಿಂಗಾರ ಪುರ್ಪನೆ ಮೊಕ್ಕಲ ಸತ್ಯಗು ಆಯುಧ ಆಪುಂಡು ಧರ್ಮದೂರಿನ ದಾರಿ ಕವಲೊಡೆದಿದೆ. ಒಂದು ದುರಸ್ಥಿಯಲ್ಲಿದೆ, ಮತ್ತೊಂದು ದುಸ್ಥಿತಿಯಲ್ಲಿದೆ. ಮನುಷ್ಯತ್ವದ ಬುನಾದಿ ಧರ್ಮ ಸತ್ಯದ ರೂವಾರಿ ಧರ್ಮ, ತ್ಯಾಗದ ಪ್ರತೀಕ ಧರ್ಮ ಮನುಕುಲದ ಸೂತ್ರ ಧರ್ಮ, ಇವೆಲ್ಲದರ ಗೊಂಚಲು ಮಾನವ ಧರ್ಮ. ಆದರೆ ದುರಾಳಿಗಳು ಧರ್ಮಕ್ಕೆ ದುರುದ್ದೇಶದ ದೀಕ್ಷೆ ಧರಿಸಿ ಧರ್ಮದ ಸಾರವನ್ನು ಸೃಷ್ಟಿಗೆ ವಿರುದ್ಧವಾಗಿ ಅರ್ಥೈಸಿದಾಗ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತೆ ಸಮನ್ವಯಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯು ನಮಾಮಿ. मैं भगवान हिरण्यकशिपु हूँ. मैं ब्रह्म से वरदान लिया हूँ. दिन हो या रात में, धरती हो या आसमान पे, कोई इंसान कोई जानवर मुझे नहीं मार सकता. என் உதிரத்தின் விதை, என் உயிர் உதிர்த்த சதை, வேறொருவனை பகவன் என பொறுத்திடுவேனா? கொணர்க பிரகல்லாதனை கேட்டுத் தழுகிறேன். துணையிலாந்தனை துணையுடையோன் தொழுதேன் எந்தையே வணக்கம். வாடா மகனே வா, உன் சிறுவரல் கொண்டன் சுடர்மணி மார்பில் சுருள் முடி சுழற்ற வாடா மகனே வா. இறைவன் யாமன உலகை உகந்தது, இரணியன் மகனே மதம் மாறுவதா? உற்ற உன் பிழையை திருத்து, உந்தையின் நாமம் சொல்லிடு. இவர் போல நீ சொல்ல வேண்டிய மந்திரம் எது தெரியுமா? இதோ. நாரணனப்படுமோ எட்டு திசையும் இணையே தொழுதிட என் மக தழிபட வேறொரு உருவம். முடிவுரை என்றொன்றில்லா காவியம்தான்.
मृत्युंजय 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 हो ஐயா பிறவி பிறந்தோ ஆனாய் மறந்தோ பிறந்தோ ஐயோ மெதுவோ நாமமோ அறிந்தோ எத்தனை உயிரும் கொள்ளாதனையே அறிவாய் அறிவாய் அறிவோ பெரிதும் அறியா ஹரியின் குரலே யாதும் ஹரி அவனிலும் எவரும் எந்த பொருளும் தெய்வமானால் கும்பிட்ட கூட்டம் போடும் குப்பை ஊட்ட சொர்க்கம் சேரும் அகில உலகம் அழியும் அழியும் வா, வா வாடா எங்கே ஹரியை நீ காட்டடா छोड़ दे मुझे। क्या तुम किसी माता के गर्भ से जन्म नहीं लिया है? इस समय ना दिन है ना रात है, तो ना घर के भीतर है ना घर के बाहर। ब्रह्म ने सत्य है कहा था। देख, तू ना धरती पर है ना आकाश में। मैं आधा नर हूं और आधा शेर। पिता जन्मदाता है, यदि वही अपने पुत्र का वध करने लगा तो सृष्टि का क्या होगा? नमो नारायणाय। पंडरे सम्मिलन युव पंड संभ्रम। ನೀನು ಧರ್ಮವನ್ನು ರಕ್ಷಿಸಿದರೆ ಧರ್ಮ ನಿನ್ನನ್ನು ರಕ್ಷಿಸುತ್ತದೆ. ಧರ್ಮದಕ್ಷನಾದ ಶ್ರೀಕೃಷ್ಣ ಪರಮಾತ್ಮ ಭೂಲೋಕದಲ್ಲಿ ಅಧರ್ಮ ನೆಲೆಯಾದಾಗ ಮತ್ತೊಮ್ಮೆ ಅವತರಿಸುವನೆಂದ. ಅಧರ್ಮ ನಿತ್ಯದ ಈ ಕಲಿಯುಗದಲ್ಲಿ ಧರ್ಮ ಪ್ರತಿಷ್ಠಾಪನೆಗಾಗಿ ಮತ್ತೊಮ್ಮೆ ಧರೆಗಿಳಿದು ಬಾರೋ ಕೃಷ್ಣ, ಬಾರೋ ಕೃಷ್ಣ. ನಿಕುಲಿ ಎನ್ನರು, ವಾಟ್ಸ್ ದ ಮ್ಯಾಟರ್? ವೈ ಐ ಆಮ್ ಹಿಯರ್? ಅನ್ಪೆಕೆಲ್ಲೇ ಇನ್ ಆರ್ಡರ್. ನಾನಿರುವಾಗ ಈ ದೇಶ ಏರಿತು ಲ್ಯಾಂಡರು, ಗ್ಲೋಬಲಿ ಮೇಲಾಯ್ತು ನಮ್ಮೆಲ್ಲರ ಕಾಲರು. ಅದೆಲ್ಲಿಂದ ಬಿತ್ತೋ ಏಟು ಫ್ರಮ್ ಹ್ಯಾಮರು, ಕ್ರ್ಯಾಕ್ ಆಯ್ತು ದೇಶದ ಬ್ಲಾಡರು. ಮಾಡಕ್ಕೆ ಇಂಡಿಯಾನ ಗ್ಲೋಬಲ್ ಲೀಡರು, ಐ ನೀಡ್ ಐಡಿಯಲ್ ಪಾರ್ಟ್ನರು. ತಪ್ಪು ಮಾಡದೋರು ಯಾರವ್ರೇ, ತಪ್ಪೆ ಮಾಡದೋರು ಎಲ್ಲವ್ರೇ. ತಪ್ಪು ಮಾಡದೋರು ಯಾರವ್ರೇ, ತಪ್ಪೆ ಮಾಡದೋರು ಎಲ್ಲವ್ರೇ. ಆಯ್ತಲ್ಲ ಕಡೆ ಆ ಕಡೆ ಪಕಡಿ ಜುಮ್ಮ. ಅಯ್ಯೋ ಕೃಷ್ಣ, ನೀವು ಹೋದ್ಮೇಲೆ ನಿಮ್ಮ ಅಜ್ಜಿ ಭಾರತ ಸ್ಥಿತಿ ಯಾಕೆ ಕೂಟೋಗೈತೆ? ಜನರು ಅನ್ನ ತಿಂತಾರ ಮಣ್ಣು ತಿಂತಾರ ಗೊತ್ತಾಗ್ತಾ ಇಲ್ಲ. ಐಶೋಕಾಗಿ ನನ್ನ ಮಕ್ಕಳು ಆಫ್ ಭಾರತ ನಿಮ್ಮ ಕೈಯಲ್ಲಿ ಸಹಿಸ್ಕೊಳಕ್ ಆಗುತ್ತಾ? ಖಂಡಿತ ಜಗ್ಗೇಶ್ ನನ್ ಮಗ. ಕಡಲ ಪರ್ವಯೇ ಕೂಪಿನಕ್ಲ ಕುಸಿಟೆ ರಾವು ಕುರ್ಪುಯೇ. ಅಂಗಡಿ ಬೋದ ಬೆಳನೀರ್ ಬಲ್ಲಾರ್ ಬಂಡ ಸಂಜಾಲ್ ಮರವಾಯ್ ಮಾಂಗಿ ಜಂಗಿ ಗಾಳೆ ಬಡ್ಡೆ ಕಲ್ಲೋರ್ ಬಾರ್ತಿನ ಕೊಲ್ಲ ಬರ್ತಿನ ಬಡ್ಲೆ. ಅಯ್ಯಯ್ಯೋ, ಎಷ್ಟೊಂದು ಫಾಸ್ಟ್ ಆಗಿ ಹೇಳ್ತಾನೆ ನೋಡು. ಎಷ್ಟು ವರ್ಷ ನಿನ್ನ ಸರ್ವಿಸು? ಸರ್ವಿಸಾ? ಯಾರು ಎಲ್ಲಾರ್ದಿನ ಜಮೀನ್ ಮಾರೋನಿತ್ತೆ? ಏನ ಅಮ್ಮೇರ್ದು ಉಮ್ಮರ್ದಿನ ಜಮೀನ್ ಮಾರೋನಿತ್ತೇರಿ? ಏನ ಅಜ್ಜೆಲ್ಲ ಮಾರೋನಿತ್ತೇರಾ? ಬಾಬಾ ಯಾನಿ ಓಣಿ ಬಾಬಾ ಇರಾ ಓಣಿ ಬೋಲೆ ಅಲೆ ನಮ್ಮ ಮಗೆಲ್ಲ ಮೀನ್ ಮಾರೋನಲ್ಲೇ. ಏ ಮೀನ್ ಮಾರ? ಏ ತಿರ್ಬೋಕಿ ಕೋಳಿ ಇದೆಯೇನೋ? ಪರಿವಾರ ಸ್ಪೈಡರ್ ಮ್ಯಾನ್, ಕ್ಯಾನ್ ಯು ಸೇವ್ ಇಂಡಿಯಾ ಫ್ರಮ್ ಪೋವರ್ಟಿ? ಒಂದು ನಿಮಿಷ. ಏರಿಯಾ ಮೇರಿ ಯಾರು ಮುಳ್ಬ ಬೇಲೆ ಜಿನ್ ಬಂದು ಸ್ಪೈಡರ್ ಮ್ಯಾನ್ ಏಸ ಬರಂ ಜೋಕ್ಲನ್ ಗೊಬ್ಬಂದಿಲ್ಲ. ಸ್ಪೈಡರ್ ಮ್ಯಾನ್ ಗೆ ಸ್ಪೈಡರ್ ಮ್ಯಾನ್ ಪಲ್ಲಕ ನಿನ್ನಲ ವೇಸ ಎಡ್ಡೆ ಕಂಟಿನ್ಯೂ ಕಮಿಂಗ್ ಸ್ಪೈಡರ್ ಮ್ಯಾನ್ ಟು ರೆಸ್ಕ್ಯೂ. ದರಬರ
ಅರೆ ಏನಿದು ಜಗ್ಗೇಶ್, ಸಮಬಾಳು ಅಂತ ಹೇಳ್ತಾರೆ, ಆದ್ರೆ ಬಡವ ಬಡವನಾಗಿಯೇ ಇದ್ದಾನೆ, ಶ್ರೀಮಂತ ಇನ್ನೂ ಶ್ರೀಮಂತರಾಗ್ತಾ ಇದ್ದಾರೆ. ಛೇ 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 ಛೇ. ಏನ್ ಮಾಡೋದು ಕೃಷ್ಣ, ನಮ್ ದೇಶದ ಬಡವರು ಡಬ್ಬಾ ನನ್ ಮಕ್ಕಳಾಗೋಗ್ಬಿಡ್ತಾರೆ. ಶ್ರೀಮಂತರು ಮಾತ್ರ ಬಡವರ ಮುಂಡಾಯ್ಸಕ್ ರೆಡಿ ಆಗ್ಬಿಡ್ತಾರೆ. ಕಾರಲ್ಲಿ ಜುಮ್ ಅಂತ ಹೋಗೋರ್ನ ಕಂಡ್ರೆ ಆಟೋದವನಿಗಾಗಲ್ಲ, ಆಟೋದವನ್ ಕಂಡ್ರೆ ಬೈಕ್ ನವನ್ಗಾಗಲ್ಲ, ಬೈಕ್ ನವನ್ ಕಂಡ್ರೆ ಫುಟ್ಪಾತ್ ನವನ್ಗಾಗಲ್ಲ. ಒಟ್ಟಿನಲ್ಲಿ ಯಾರ ಬೇರೆ ಯಾರನ್ನ ಕಂಡ್ರೆ ಯಾರಿಗೂ ಆಗಲ್ಲ. ಡಬ್ಬಾ ನನ್ ಮಕ್ಕಳು. ಅಯ್ಯೋ ಜಗ್ಗೇಶ, ಇಲ್ಲಿ ಜನ ಏನ್ ಮಾಡ್ಬೇಕು ಅದನ್ನು ಮಾಡ್ತಾ ಇಲ್ಲ, ಏನು ಮಾಡಬಾರ್ದು ಅದನ್ನೇ ಮಾಡ್ತಾ ಇದ್ದಾರಲ್ಲ. ಹಾಗಾದ್ರೆ ಈ ದೇಶನ ಸರಿ ಮಾಡೋರು ಯಾರು? ಅಯ್ಯಯ್ಯ ಕೃಷ್ಣ, ಈ ಲೋಫರ್ ನನ್ ಮಕ್ಕಳ ಮಧ್ಯದಲ್ಲಿ ಒಳ್ಳೆಯವರು ಇದ್ದಾರೆ ನೋಡು. वीरं नमो नायकं मेरे भाइयों और बहनों, हमें अपने भारतवर्ष को गंदगी से मुक्त करना होगा, क्योंकि जहाँ स्वच्छता है वही देश की पहचान है. ವಾ, ಆ ಮನುಷ್ಯ ಹೇಳಿದ ಕೂಡಲೇ ಸ್ವಚ್ಛತೆಗೆ ಜನ ಬಂದ್ಬಿಟ್ರಲ್ವಾ, ಶಬಾಷ್. హలో యా ఉంతాలే యా నానంద్ పోక్రివాల్ మాత ఈరే స్వచ్ఛమంతారన ఎంక్లన వై పెంచిన కుప్పును జాలాడి పెర్నా ఈరాడిపునవునే యాను ఎన్న ಜನಕುಲು ಬತ್ತಿಜ್ಜ ಇರೆ ಕೈಟ್ರ ಅಡ್ಡುಕೋರ್ಪ. ನೋಡ್ದೆ ಕೃಷ್ಣ, ಈ ಡಬ್ಬಾ ನನ್ ಮಕ್ಕಳನ್ನ ಸ್ವಚ್ಛತೆ ಯಾರು ಮಾಡ್ತಾರೆ ಅನ್ನೋವಾಗ ಕುಂಡ್ರಸಿ ಇದ್ದು ಬಿಡ್ತಾರೆ. ಯಾರಾದ್ರೂ ಮಾಡಕ್ ಬಂದ್ರೆ ನೀನ್ ಹೆಂಗ್ ಮಾಡ್ತೀಯಾ ಅಂತ ಮೂಗ್ ತೋರಿಸ್ಬಿಡ್ತಾರೆ. ತೂ ತು 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 ತು, ಏನ್ ಲೀಡರ್ಸು. ಡಾರ್ಲಿಂಗ್ ಡಾರ್ಲಿಂಗ್ ಕಮ್ ಕಮ್ ಡಾರ್ಲಿಂಗ್ ವಿ ಗೋ ಜಾಲಿ ರೈಡ್. ఏ డార్లింగ్ ನಮ್ಮ ಪಿಕ್ಚರ್ పోయా బోర్చి క్లాస్ ఉండెత్తి ఏరగావ్య లెక్చరర్ నా కిరికిరి దువండ రగాలెజ్జి కైపాడ్ను తిన్పును పాప్కార్న్ యా ಡಾರ್ಲಿಂಗ್ ಕಮ್ ಕಮ್ ಡಾರ್ಲಿಂಗ್ ವಿ ಗೋ. ಹೆಂಗ್ಸು, ಕಪ್ಪು ಬಟ್ಟೆ, ಹೆಂಗ್ಸು, ನ್ಯಾಯ, ಹೆಂಗ್ಸು, ತಪ್ಪು 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 ತಪ್ಪು. ಈ ಜನದಾದ ಪಾತೆರೊಂದೊಂದು ಹುಡುಗಿ ಹುಡುಗಿ ಕಾಣೆ, ನನ್ನ ತಂಗಿ ಕಾಣೆ. ಬೇಜಾರಿಲ್ಲ, ಅಳೋದಿಲ್ಲ, ಅಳೋದಿಲ್ಲ, ನನ್ನ ಪ್ರೀತಿಯ ತಂಗಿ. ಅಣ್ಣ ಅಣ್ಣ ರಾಖಿ ರಾಖಿ ನೋಡು, ರಾಖಿ ರಾಖಿ ಅವಳು ಕಟ್ಟಿದ್ದು. ಅವಳ ರಕ್ಷಣೆಗೆ ನಾನಿದ್ದೆ. ಸುಖವಾಗಿದ್ಲು. ಒಂದ್ ದಿವಸ ಅಣ್ಣಂಗೆ ರಕ್ಷಣೆ ಆಗ್ಲಿಲ್ಲ. ಫೇಲ್ ಅಲ್ಲ, ಫೇಲ್. ಬ್ರಿಡ್ಜ್ ಕೆಳಗಡೆ ತಂಗಿ ಬಾಡಿ ಸತ್ತೋದ್ಲು. ಬೇಜಾರಿಲ್ಲ, ಅಳೋದಿಲ್ಲ, ನಾನು ಅಳೋದಿಲ್ಲ. ತಂಗಿ ಮೈ ತುಂಬಾ ಪರಿಚಿತ ಗಾಯ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ರೇಪ್ ಅಂಡ್ ಮರ್ಡರ್. ಬೇಜಾರಿಲ್ಲ, ನಾನು ಅಳೋದಿಲ್ಲ. ರೇಪ್ ಮಾಡಿದವ ಸಮಾಜದ ದೊಡ್ಡ ಹಣವಂತ ಗುಣವಂತ ವ್ಯಕ್ತಿ. ಹೋದೆ, ಅವನ ಸನ್ಮಾನದ ಸ್ಟೇಜ್ಗೆ ಕತ್ತಿ ಹಿಡ್ಕೊಂಡು ಹೋದೆ. ಆಗ್ಲಿಲ್ಲ. ಕೋರ್ಟಲ್ ಕೇಸು, ಕಪ್ಪು ಬಟ್ಟೆ, ಕಪ್ಪು ಕೋರ್ಟ್ ಲಾಯರು, ಎಲ್ಲ ಕಪ್ಪಾಗೋಯ್ತು. ನ್ಯಾಯ ಮಾತ್ರ ಸಿಗ್ಲಿಲ್ಲ. ಇಲ್ಲ, ಬೇಜಾರಿಲ್ಲ, ಅಳೋದಿಲ್ಲ, ನಾನು ಅಳೋದಿಲ್ಲ. ಯಾಕಂದ್ರೆ ನಾನು ಹುಚ್ಚ. ಅಯ್ಯಯ್ಯೋ, ಇದೆಂತ ಪರಿಸ್ಥಿತಿ ಜಗ್ಗೇಶ. ದೇಶವನ್ನು ಮುನ್ನಡೆಸಬೇಕಾದ ಯುವ ಪೀಳಿಗೆಗಳು ಕೂಡ ವ್ಯರ್ಥ ಕಾಲಹರಣ ಮಾಡ್ತಿದ್ದಾರೆ. ಹೀಗೆ ಮುಂದುವರಿದರೆ ಭಾರತ ಶ್ರೇಷ್ಠ ಆಗೋದು ತುಂಬಾ ಕಷ್ಟ. ಏನ್ ಕೃಷ್ಣ ನೀವು, ಭಾರತ ಹಿಂದೇನು ಶ್ರೇಷ್ಠ, ಇಂದೂ ಶ್ರೇಷ್ಠ, ಮುಂದಿಗೂ ಶ್ರೇಷ್ಠ. ಈ ಲೋಕದ ಡಬ್ಬಾ ನನ್ ಮಕ್ಕಳಿಗೆ ಕಾಸು ಎಣಿಸೋಕೆ ಸೊನ್ನೆನ ಪರಿಚಯಿಸಿದ್ದೇ ಭಾರತ. ಜಗತ್ತಿಗೆ ಚೆಸ್ ಕೊಟ್ಟಿದ್ದು ಭಾರತ. ವಿಶ್ವದ ಮೊದಲ ಯೂನಿವರ್ಸಿಟಿ ಆಗಿದ್ದು ನಮ್ ದೇಶದಲ್ಲಿ. ಮೊದಲು ಮಾರ್ಷಲ್ ಆರ್ಟ್ ಕಲಿಸಿದ್ದು ನಮ್ ದೇಶ. ಇವತ್ತು ಫಾರಿನ್ ನಲ್ಲಿ ಬಿಳಿ ಜಿರಳೆಗಳು ಮಾಡೋ ಯೋಗಾನು ನಮ್ದೇ. ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ನಮ್ದು. ಭಾರತನ ಸೋಲಿಸಬಲ್ಲ ಇನ್ನೊಂದು ದೇಶ ಅಂದ್ರೆ ಅದು ಭಾರತನೇ. ನಿಜ, ಇಂತಹ ಸಂಸ್ಥೆಗಳ ಮುಖಾಂತರ ವಿದ್ಯಾವಂತ ಭಾರತದ ಅಡಿಪಾಯದಲ್ಲಿ ಶ್ರೇಷ್ಠ ಭಾರತ ದೃಢವಾಗಿ ತಲೆ ಎತ್ತಿ ನಿಲ್ಲುವುದು. ಧರ್ಮವೆಂದರೆ ಹಿಂದೂ, ಮುಸ್ಲಿಂ, ಕ್ರೈಸ್ತರೆನ್ನುವ ನಿಮ್ಮ ಮೌಢ್ಯ ಭಾವನೆಯಲ್ಲ. ಧರ್ಮ ಎಂದರೆ ಮಾನವ ಧರ್ಮ.
ಎಲ್ಲಕ್ಕಿಂತ ಮೊದಲು ಮನುಷ್ಯತ್ವ ತುಂಬಿರುವ ಮಾನವರಾಗಿ, ವಿದ್ಯಾವಂತರಾಗಿ. ಇದೇ ನನ್ನ ಕಟ್ಟಳೆ. ನನ್ನ ಕಟ್ಟಳೆಯೇ ಶಾಸನ. ಜನನೀ ಜನ್ಮಭೂಮಿಶ್ಚ ಸ್ವರ್ಗದಪಿ ಗರಿಯಸಿ. ಈ ತಾಯಿ ಪುಣ್ಯ ಭೂಮಿಯಲ್ಲಿ ಹುಟ್ಟಿದೆನೆಂದು ಹೆಮ್ಮೆ ಪಡಲೆ, ಅಥವಾ ಹುಟ್ಟಿದ ಸಾರ್ಥಕಕ್ಕಾಗಿ ತಾಯಿಯ ಸೇವೆ ಮಾಡಲೆ? ಇಡೀ ಜಗತ್ತಿಗೆ ಅಕ್ಷರ ಜ್ಞಾನವನ್ನು ಕಲಿಸಿಕೊಟ್ಟವರು ನಾವು. ಆದರೆ ಅಕ್ಷರ ಜ್ಞಾನದ ಪರಿಜ್ಞಾನವಿಲ್ಲದಂತೆ ವರ್ತಿಸುತ್ತಿದ್ದೇವೆ ಏಕೆ? ಸೌಹಾರ್ದತೆಯನ್ನು ಬೆಳೆಸಿಕೊಳ್ಳುವ ಬದಲಾಗಿ ಬಣ್ಣದ ಆಧಾರದ ಮೇಲೆ ಧರ್ಮ ವಿಂಗಡಣೆ ಮಾಡುತ್ತಿದ್ದೇವೆ. ಹಿಂದೂ, ಕ್ರೈಸ್ತ, ಮುಸಲ್ಮಾನ ಕೈ ಜೋಡಿಸಿದರೆ ನಮ್ಮಿ ಹಿಂದೂಸ್ತಾನ ಎಂಬ ಸತ್ಯವನ್ನು ಅರಗಿಸಿಕೊಳ್ಳಲಾಗದ ನಾವು ಅಸಹಿಷ್ಣುತೆಯ ಪರ ವಿರೋಧ ಚರ್ಚೆಯಲ್ಲಿ ಬ್ಯುಸಿಯಾಗಿದ್ದೇವೆ. ಎಲ್ಲಿದೆ ಸ್ವಾಮಿ ಅಸಹಿಷ್ಣುತೆ? ಹಸಿದು ನರಳುತ್ತಿರುವ ಜೀವಕ್ಕೆ ಏನು ಅಂತ ಕೇಳಿದರೆ ಹಸಿವು ಅಂತ ಹೇಳುತ್ತೆ ಹೊರತು ಇಂಟಾಲರೆನ್ಸ್ ಅನ್ನೋ ಶಬ್ದದ ಅರ್ಥನೂ ಗೊತ್ತಿರಲಿಕ್ಕಿಲ್ಲ. ಯಾಕ್ರಿ ಬೇಕು ಈ ಹೋರಾಟ? ನಮ್ಗೆ ನಮ್ದೇ ಆದ ಸೋಕೋ ಲೈಫ್ ಇದೆ. 40/60 ಸೈಟ್ ಇದೆ. ಸೈಟಲ್ಲಿ ಒಂದು ಮನೆ, ಮನೆ ಮುಂದೆ ಕಾರು, 8 ಮಕ್ಕಳು, ಬಂಧು ಬಳಗ, ಅಪ್ಪ ಅಮ್ಮ, ಬ್ಯಾಂಕ್ ಲೋನ್. ಆ ಲೋನ್ ತೀರ್ಸೋಕೆ ತಿಂಗಳಿಗೆ 20,000 ಇರೋ ಸಂಬಳ ಸಾಕು. ಇದನ್ ಬಿಟ್ಟು ಹೋರಾಟ ಅಂತೆ ಹೋರಾಟ. ನಾವು ಕಂಫರ್ಟೇಬಲ್ ಆಗಿದ್ದೇವೆ, ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೇವೆ. ಏನ್ ಅಡ್ಜಸ್ಟ್ಮೆಂಟ್ ರೀ ಮಣ್ಣು? ನಿಮ್ಮ ಅಡ್ಜಸ್ಟ್ಮೆಂಟ್ ಇಂದಲೇ ಈ ದೇಶ ಹಾಳಾಗಿದ್ದು. ಈ ದೇಶವನ್ನ ಬದಲಾವಣೆ ಮಾಡಲಿಕ್ಕೆ ಯಾರೋ ಒಬ್ಬ ಮಹಾತ್ಮ ಹುಟ್ಟಬೇಕಾಗಿಲ್ಲ. ನಮ್ಮೊಳಗೂ ಒಬ್ಬ ಮಹಾತ್ಮನಿದ್ದಾನೆ. ನಮ್ಮೊಳಗೂ ಒಬ್ಬ ಗಾಂಧಿ, ಒಬ್ಬ ಭಗತ್ ಸಿಂಗ್, ಒಬ್ಬ ಸ್ವಾಮಿ ವಿವೇಕಾನಂದನಿದ್ದಾನೆ. ಬಡಿ ದೆಬ್ಬಿಸೋಣ ಅವರನ್ನ, ಕಟ್ಟೋಣ ಅಖಂಡ ಭಾರತವನ್ನ. ಉತ್ತಿಷ್ಠತ, ಜಾಗೃತ, ಪ್ರಾಪ್ತ್ಯ, ವರನ್ನಿಬೋಧತ. ಏಳಿ ಎದ್ದೇಳಿ ಯುವಕರೇ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಬೋಲೋ ಭಾರತ್ ಮಾತಾ ಕೇ. ಮಾನವೀಯತೆಯ ಅದ್ಭುತ ಸಂದೇಶವನ್ನ ಸಾರಿದಂತಹ ಗುರುಪುರ ಮಾತೃ ಸಂಘದ ತಂಡ ಬಂಟ ಸಂಘದ ಮಾತ ಬಿನ್ನೆರ್ನ ಮಲ್ಲ ತಾಟಿದೊಟ್ಟಿಗೂ ಪೊರ್ಲಗಂಟುದ ಒಂಜಿ ಪ್ರದರ್ಶನ ಕೊರ್ನಚನ ಗುರುಪುರ ಮಾತೃ ಸಂಘದ ಕ್ಲೇ ಸುರ್ಮಚನ ಮಲ್ತಂದು ಜಗನ್ನಾಥ್ ರೈ ದಯಮಲ್ತದು ಮಿತ್ತ ಚಾವಡಿಗೆ ಬತ್ತದು ಗುರುಪುರ ಮಾತೃ ಸಂಘದ ತಂಡದಕ್ಲೇನು ಮಾನಾದಿಗೆ ಮಲ್ಪಡು ಪಂದಕ್ಕೆ ಏನು ವಿದ್ಯಾರ್ಥಿ ಬಂಟರ ಸಂಘ ಪುತ್ತೂರು ಮುಕಲ ಜಿಲ್ಲಾ ಮಟ್ಟದ ಬಂಟರ ಯುವ ಸಮ್ಮೇಳನ 2015 ಗುರುಪುರ ಮಾತೃ ಸಂಘದ ಮಾತೃ ಸದಸ್ಯರಿಗೆ, ಆಚಾರ್ಯ ಸಂಘದ ಗುರುಕಾರರಿಗೆ ನೆಂಪುದ ಕಾಣಿಕೆನು ಸದಾಯ ಮಲ್ತೊಂದುಲ್ಲೇರಿ. ಬಂಟರ ಸಮ್ಮಿಲನ ನಮ್ಮ ಬಂಟ ಸಂಗಮ. ಬಂಟರ ಸಮ್ಮಿಲನ ಯುವ ಬಂಟ ಸಂಭ್ರಮ. ಬಂಟೆರೆಂಕುಲು ಬಂಟೆರೆ, ಬಂಟೆರೆಂಕುಲು ಬಂಟೆರೆ, ಉಡಲಿಡು ಪರಪುಂಡು ಕ್ಷತ್ರಿಯ ನೆತ್ತೆರೆ, ಗುತ್ತುಗರಡಿ ಭಾವಬೂಡು ಬರ್ಕೆದ ಗುರ್ಕಾರ್ಲೆಂಕುಲು, ಬಗ್ಗಿದು ಜ ಎರೆಗ್ಲ ಬಗ್ಗಯ ನನದುಂಬುಗಲ ತಂಕಗೂ ನನೊಂಜಿ ಪುದರೆ ಬಂಟೆರೆಂಕುಲು. ಬಂದುಲೆ ಪುತ್ತೂರ್ದ ಸೀಮೆಡು ನಡತೊಂದಿಪ್ಪುನ ಬಂಟ ಯುವ ಸಮ್ಮೇಳನಡು ಬಂಟ ಸಂಭ್ರಮಗು ಮೋಕೆಡಿ ಎತ್ಕೊನೊಂದುಲ್ಲ ಎಂಕ್ಲೆನ ತಂಡ ಕಾರ್ಕಳ ಬಂಟರ ಸಂಘ. ಬಂದುಲೆ ತುಳುನಾಡಿದ ಪೊರ್ಲುನು ಪನೊಂದು ಕುಲುಂಡ ಬಹುಶಾಯಿಕ್ ಕಡೆನೆ ಇಪ್ಪಂದು ಮುಲು ಶಂಕರಾಪುರದ ಮಲ್ಲಿಗೆದ ಕಮ್ಮೆನೆ ಒಂಜಿ ಕಡೆ ಅಂಡ ಕಂಬುಲದಂಚಿನ ವಿಶಿಷ್ಟ ಗೊಬ್ಬುದ ಪೊರ್ಲು ನನೊಂಜಿ ಕಡೆಟ್ಟೆ ಮೂಲಿಪ್ಪುನ ಭೂತಾಯಿ ಬಂಗುಡೆ ಮಾಂಜಿ ಅಂಜಲ್ದ ರುಚಿ ಬೇತೆ ಓಲುಲ ತಿಕ್ಕಂದು ಮೂಲು ನಡಪುನ ಜಾನಪದ ಗೊಬ್ಬುಲು ಸಾಂಸ್ಕೃತಿಕ ನಲಿಕೆಲು ನಮ್ಮ ಮಲ್ಪುನಂಚಿತ್ನ ಆಚರಣೆಲು ಮಾತ ಜನಕ್ಲೆಲ್ಲ ಆಕರ್ಷಿಸೌಂಡು ಅಂಚಿನ ಸಂಸ್ಕೃತಿನ ದಿರ್ತು ಪತ್ತುನ ಒಂಜಾತ್ ಐಸಿರಿದ ಪೊರ್ಲುನು ಎಸಲುನು ನಿಗ್ಲೆನ ದುಂಬು ತೊಜಪ ಒಂದುಲ್ಲ. ಬಂದುಲೆ
ಭೂಮೆಪ್ಪೆನು ನೆನೆ ತಂದು ಬುಲೆಕಾನಿಗೆ ದೀವೊಂದು 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 ಕುರಮೈಲೆ ಕಳೆ ಒಂದು ಕುರಲೇನು ತುಂಬೊಂದು ರಂಗದ ಕಲವೊಂದು ಗಂಧದ ಕೊದಡುಂದು ಬೇರಿದ ಕಡಲುಂಡು ತಿಂದು ದುಂಡುದು ಸುಖವುಂಡು ಡನನ ಡನ ಡನನ ಡನನ ಡನ್ನಾನ ಡನನ ಡನನ ಓಹೋ ಹೋ ಓಹೋ ಹೋ ಅರಸು ಆಟ ಆ ಪೆರ್ಗೆ ಆಟ ಆ ಜೋಡು ಪೆರ್ಗೆ ಆ ಸೀತೆ ಆಟ ಕಾಶಿ ಆಟ ಕೋಲಾಟ ಜೋಗುಲನ ಚೆಂಡಾಟ ಹುಟ್ಟಿ ದೊಣ್ಣೆ ತಪ್ಪಂಗಾಯಿ ಚಿನಿಕೋಲು ಚೆಂಡು ಬುಗರಿ ಆಟ ಆ ಆಟ ಈ ಆಟ ಅಬ್ಬರದ ಬಯಲಾಟ ಆ ಆಟ ಈ ಆಟ ಅಬ್ಬರದ ಬಯಲಾಟ ಡನನ ಡನ್ನ ಡನನ ಡನ್ನನ ಡನ್ನಾನ ಡನನ ಡನ್ನನ ಓಹೋ ಹೋ ಓಹೋ ಹೋ पंचमी अट्टेमी मारनेमी उच्चयगे पंचमी अट्टेमी मारनेमी उच्चयगे कालादि तंबिला ओमु गुंजिने मोगे कालादि तंबिला ओमु गुंजिने मोगे ताटी बुटुदु नल्तिन ಬೇನೆ ಬುಲಿಪು ಮದತಿನ ಅರ್ತಿ ಬಿರ್ತಿ ಪೊರ್ಲುದ ಮಾದಿರ ನಲ್ತಿನ ಆಟಿದ ಅಮಾಸೆ ಸೋಣದ ಸಂಕ್ರಾಂತಿ ಬೊಂತೆಲ್ದ ಮೂಜಿ ದಿನ ಕೊಡಿ ಪರ್ವ ನಿನ್ನ ದಿನ ಬಲಬಲೇಂದ್ರ ಕರ್ಗಲ್ಲು ಕಾಯನಗ ಬೊರ್ಗಲ್ಲು ಪೂಪನಗ ಉಪ್ಪು ಕರ್ಪೂರನಗ ಜಾಲು ಪಾದ್ಯಾನಗ ಉರ್ತು ಮದ್ದೊಳ್ಯಾನಗ ತುಂಬೆದಡಿಟ್ಟು ಆಟಾನಗ ನೆಕ್ಕಿದಡಿಟ್ಟು ಕೂಟಾನಗ ಬೆಮ್ಮೆಲಗು ಪಾಪು ಬಣ್ಣಗ ಳೆಟ್ಟು ಬೊಲ್ಲೆ ಗುರ್ಕನಗ ಗುರ್ಗುಂಜಿ ಕಲೆಮಾಜಿನಗ ಮಂಜಲಕ್ಕಿ ಮೈದರ್ಪುನಗ ಕೊಟ್ಟರಂಜೆ ಕೊಡಿಜಾರ್ನಗ ಈ ರಾಜಗು ಪಿರಬಲ ಬಲಿಯದ್ರ ಕೈಲಿ
ಕಟ್ಟದುಂಡು ಸಿಂಗದನ ಕಟ್ಟದುಂಡು ಹೊಸದೊಂಪ ಪಾಡ್ದುಂಡು ಕೊಡಿಮರ ಏರ್ದುಂಡು ಬಂಟರ ಸಮ್ಮಿಲನ ಯುವ ಬಂಟ ಸಂಭ್ರಮ ನಮ್ಮ ನಿಲ್ಲದ ಬಾಲೆನೆ ನಮ್ಮ ಇನ್ನು ಎಂಚ ಸಾಂಕೊಂದುಲ್ಲ ಪಂಡ ಫಾರ್ಮುದ ಕೋರಿದಲಕ ಸಾಂಕೊಂದುಲ್ಲ ಬಾಲೆ ಪುಟ್ಟೊಡ್ದುಂಬೆ ಮಗನೆ ಡಾಕ್ಟರ್ ಮಲ್ಪೊಡು ಮಗನೇನು ಇಂಜಿನಿಯರಿಂಗ್ ಮಲ್ಪೊಡು ಪನ್ಪಿನ ಮಲ್ಲ ಸಂದೇಶ ನಮ್ಮನ ಇಲ್ಲಡು ಪುರಬೋಡುಂಡು ನಮ್ಮ ಸಮಾಜಡು ಮಸ್ತ್ ಜನ ಸಾಧಕರು ಉಲ್ಲೇರು ಶಾಲೆಗೆ ಪೋಂದೇನೆ ಮಲ್ಲ ಸಾಧನೆ ಮಲ್ದಿನಂಚಿತ್ನ ನಮ್ಮ ಸಮಾಜದ ಸಾಧಕರಿಗೆ ಸಲಾಂ ಪನೊಂದು ಶಾಲೆಗೆ ಪೋವಂದಿನ ಬಾಲೆಲ ಸಮಾಜಡು ಮಲ್ಲ ಸಾಧಕೆ ಆವೆ ಪನ್ಪಿನ ಸಂದೇಶನ ಕೊರ್ಪುನಂಚಿತ್ನ ತುಳು ಕನ್ನಡ ಪ್ರಹಸನ ನಿಗ್ಲೆನ ದುಂಬು ಪೊಪ್ಪೆ ಮಾರ ತಾತ ಪೊಪ್ಪೆ ಯಾನ್ ಕ್ಲಾಸ್ ರೂಮ್ ಬೈದೇನ ಅಥವಾ ವಿಧಾನಸಭೆಗೆ ಬೈದೇನ ಮಾರ ನಮಸ್ತೆ ನಮಸ್ತೆ ಬಹುಶಃ ಜೋಕ್ಲೆ ಗುರ್ತಾ ಜಂದ್ ಅವ್ರು ಬರ್ನಾನೆ ಕೆಲವು ಜನಗೇಂಡಿ ಇಲ್ಲಿ ಸೆಟ್ರ ಭಟ್ರ ಅಂದೆ ಬರ್ಸು ಎಕ್ಸಾಮ್ ದ ಜೋಕಲ್ಲ ಪೇಪರ್ ಪ್ರಜಂಡಿ ತರುಣ ಸಾಕ್ಷಾತ್ ಪ್ರಜ್ವಲ್ ಶರತ್ ಸುಶಾಂತ್ ಸಂದೇಶ್ ಎಂತ ಮಾರ 15 ದಿವಸಕ್ಕೊಮ್ಮೆ ಶಾಲೆಗೆ ಬರ್ತಾನಲ್ಲ ಇವೆಂತ ಅತ್ತೆ ಮನೆಗೆ ಬರುದಾ? ಅದೇ ಕ್ಲಾಸು ಅದೇ ಆಮ್ಲೆಟ್ ಬೇಸು ಇಲ್ಲಿ ಬಾ ಅದೇ ಶಾಲೆಗೆ ಬರುವ ಹೊತ್ತನ ಇದು ಶಾಲೆಗೆ ಬರುವ ಹೊತ್ತ 2:45 ಮಾರ ಇಷ್ಟೊತ್ತಿಗೆ ಶಾಲೆ ಬರ್ತಿಯಲ್ಲ ಏನ ಲೇಟ್ ಏನು ಹೇಳು ಅದು ನಂದು ತಪ್ಪ ಅಲ್ಲ ಶಾಲೆ ಹೊರಗಡೆ ಒಂದು ಬೋರ್ಡ್ ಹಾಕಿದ್ದಾರೆ ಅದ್ರದ್ದು ತಪ್ಪು ಬೋರ್ಡ್ ಎಂತ ಮಾಡಿತ್ ಮಾರ ನಿಂಗೆ ಬೋರ್ಡಲ್ಲಿ ಬರ್ದಿತ್ತು ಶಾಲಾ ವಟಾರ ನಿಧಾನ ಚಲಿಸಿ ಅಂತ ಅದಕ್ಕೆ ನಾನು ಮೆಲ್ಲಾಣಿ ಬಂದದು ಈ ಜನ ಬರವಲ್ಲ ಇಜ್ಜಿ ಮಾರ ಇಲ್ಲಿ ಬಾ ಇವ ಎಂತ ಮಾರ ಒಂದು ಚಡ್ಡಿ ಹಾಕುದಿಲ್ಲ ನಿಂಗೊಂದು ಚಡ್ಡಿ ಹಾಕ್ಲಿಕ್ಕೆ ಆಗುದಿಲ್ವನ ಚಡ್ಡಿ ಹಾಕಿದ್ರೆ ಅಪ್ಪ ಬೈತಾರೆ ಫಸ್ಟ್ ಟೈಮ್ ನೋಡಿದ್ದು ಮಾರ ಚಡ್ಡಿ ಹಾಕದಿದ್ರು ಅಪ್ಪ ಬೈಯುವುದುಂಟು ಚಡ್ಡಿ ಹಾಕಿದ್ರೆ ಯಾಕೆ ಮಾರ ಅಪ್ಪ ಬೈಯುವುದು ಚಡ್ಡಿ ಹಾಕಿದ್ರೆ ಅಪ್ಪ ಯಾಕೆ ಬೈಯುವುದು ಯಾಕೆ ಗೊತ್ತುಂಟು ಸರ್ ಇವಂದು ಮತ್ತೆ ಇವೊಂದು ಅಪ್ಪಂದು ಒಂದೇ ಚಡ್ಡಿ ಸರ್ ಒಂದೇ ಚಡ್ಡಿಯ ಒಂಜಿ ಚಡ್ಡಿಗೆ ರಡ್ಡಿ ಜನ ಕಾರ್ಬಾರ್ದು ಎಂಗಳು ಸ್ವಯಾಮಿ ಬ್ರದರ್ಸ ಯಾಕೆ ಹೀಗೆ ಮಾಡ್ತೀರಿ ನಿಮ್ಗೋಸ್ಕರ ನಮ್ಮ ಸರ್ಕಾರ ಎಷ್ಟೆಷ್ಟು ಒಳ್ಳೆ ಯೋಜನೆಗಳನ್ನ ತರ್ತಾ ಉಂಟು ಮಧ್ಯಾಹ್ನಕ್ಕೆ ಬಿಸಿ ಊಟ ಅದರಲ್ಲಿ ಪೆರುಗುಳೆ ಕೂಡ ಉಂಟಾ ಕುತ್ಕಳ ನಿಮ್ಗೆ ಏನ್ ಗೊತ್ತಾದ್ರ ಮಹತ್ವ ಅಷ್ಟೇನಾ ತಮ್ಮ ಮನೆಯವರಿಗೋಸ್ಕರ 1 ರೂಪಾಯಿಗೆ ಅಕ್ಕಿ ಅದರಲ್ಲಿ ಕಲ್ಲು ಸಿಗದಿದ್ರೆ ನೀವೇ ತುಂಬಾ ಲಕ್ಕಿ ಇಂಥ ಸ್ಟೂಡೆಂಟ್ ಅನ್ನು ನಾನು ಬರ್ದು ಉದ್ಧಾರ ಆದಾಗೆ ನಿಮ್ಮ ಹಣೆ ಬರ ನಿನ್ನೆ ಬರ್ದ ಎಕ್ಸಾಮ್ ಅಲ್ಲಿ ಉಂಟು ನಿಮ್ಮದು ನೋಡ್ತೀನಿ ಬತ್ತಿಲೆ ಕಡೆ ಬ್ರಹ್ಮ ಕಲಸದ ಪ್ರಸಾದ ಬಟ್ಟೆಯಲ್ಲಿ ಶುರು ಬರ್ತೀರ ಮಾರಿ ಕಲ್ಪ ಸಾಕು ನೋಡಿತು ಎಲ್ಲರೂ ನಿಮ್ಮ ನಂಗೊಂದು ಮರ್ಯಾದಿಲ್ವ ಮಾರೆ ಎಲ್ಲರೂ ನಿಮ್ಮ ತಂದೆ ಅಥವಾ ತಾಯಿದು ಸಿಗ್ನೇಚರ್ ಹಾಕಿಕೊಂಡು ನಾಳೆ ಬರ್ಬೇಕು ನಿಮ್ಮ ಸಿಗ್ನೇಚರಿಗೋಸ್ಕರ ನೀವೇನು ತಂದೆ ತಾಯಿ ಆಗುದಲ್ಲ ಹೋಗಿ ನೆಟ್ ಏರ್ ಮಾಸ್ಟ್ ಏರ್ ಸ್ಟೂಡೆಂಟ್ ಗೊತ್ತಾಗ
ಬುರ್ಜಿ ಮಾರ. ಸರ್ ನನಗೊಂದು ಡೌಟು. ಎಂತ ಡೌಟ್ ನಿಂಗೆ? ನಾನು ಪಾಸ್ ಆದೀಗೆ. ನೀನು ಪಾಸ್ ಆದದಲ್ಲ, ನಿನ್ನನ್ನು ಪಾಸ್ ಮಾಡಿದ್ದು ಶಾಲೆಯ ಟಾಂಕಿಗೆ ನೀರಾಕ್ಲಿಕ್ಕೆ ಜನ ಬೇಕಲ್ವಾ? ಅಬ್ಬ ಇಂಚಿನ ಭಾಷೆ ಇತ್ತ ಎಲ್ಲಂಚಿನ ಜೋಗುಳು ಮಿತ್ತು ಬುರ್ಲೆ ಕಣಿ ಇಲ್ಲಾಡು ಕೋರಿಗೆ ನೀರು ಮಾರ್ರೆ ಬುಡ್ಸೋದೀಚಿಗೆ ಇದೆ ಅಂತ ಟಾಂಕಿಗೆ ನೀರು ಮಾಡ. ತರುಣ ಸರ್ ಯಾಕಪ್ಪ ಎಲ್ಲರೂ ಮನೆಗೆ ಹೋದ್ರು, ನೀನೊಬ್ಬ ಯಾಕೆ ಕೂತ್ಕೊಂಡಿದ್ಯಾ? ತರುಣ ಬಲೆ ತರುಣ ದಾದಂಡಪ್ಪ. ಸರ್ ಯಾನು ಈ ಸರ್ತಿಲ್ಲ ಫೈಲ್ ಆತ ಸರ್. ಫೈಲ್ ಆಯ ಬನ್ನಿಕ್ಕೆ ಈ ರೀತಿ ದಾಯಿ ಮಲ್ತಂದಿಲ್ಲ. ಫೈಲ್ ಆಯ ಬನ್ನಿ ಬೆಟ್ಟಿಗೆ ದಾದ ನಿನ್ನ ಜೀವನನೇ ಅಂತ್ಯ ಅಂಡ ಕಾಂಡಲಕ್ಕದು ಏತು ಓದಿಂಡಲ್ಲ ಬರವು ಮಂಡೆಗೆ ಬತ್ತುಜಿ ಸರ್. ಅಂಚ ಒಬ್ಬಮ್ಮನಲ್ಲ ಬುಧರಾಳೆ ಕಲ್ಪೈನ ಇರ್ನಳ ಬುಧರ ಆಳತೆ ಸರ್. ಐಕೆ ಅಂದ್ರೆ ತರುಣ ಪಾತೆರ್ನಾಗ ಒಂಚೂರು ನಾಳೆ ಬಿಗಿ ಬರ್ತದೆ. ಪಾತೆರ್ಮೆ ಆಲೋಚನೆ ಮಲ್ಪುಂಬೆ ಶಿಕ್ಷಣ ಪಂಪಿನ ಮಂಡೆಗೆ ಬತ್ತಿಜಿಂದು ಸೈಪುನ ನಿರ್ಧಾರ ಮಲ್ಪುನತ್ತಂಬೆ. ಸೈಪುನ ನಿರ್ಧಾರ ಈ ಮಲ್ತಂಡ ಅವು ನಿನ್ನ ಹೇಳಿತನ. ಆಲೋಚನೆ ಮಲ್ಪುಂಬೆ ಸಾಧನೆ ಮಲ್ಪರೆ ನಿಕ್ ಖಾಲಿ ಶಿಕ್ಷಣ ಕ್ಷೇತ್ರ ಒಂಜತ್ತು, ಸಾಂಸ್ಕೃತಿಕ ಕ್ಷೇತ್ರ ಉಂಡು, ಕ್ರೀಡಾ ಕ್ಷೇತ್ರ ಉಂಡು, ಬುರ್ತಿ ಬಿಡು ಸಾಹಿತ್ಯ ಕ್ಷೇತ್ರ ಉಂಡು. ಸಾಧನೆ ಮಲ್ಪನ ಛಲ ಬೋಡು ಮೆನಿಕ್ ದ ಸಾಧನೆ ಮಲ್ಪರ ಆಪುಜಿಂದು ಆನಿ 10ನೇ ಕ್ಲಾಸ್ ಫೈಲ ಎಂದು ನಿನ್ನಲ್ಕನೆ ಜಿಗುಪ್ಸೆಡ್ ಕುಲಿಯಂದ ಇನಿ ನಮಕ್ ಬಿಡು ವಿಶ್ವಗೆ ಪರಿಚಿತರಾಯಿನ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ದಿಕ್ಕರೆತಿಜಿ. ಹೈಸ್ಕೂಲು ಜೀವನನ್ನು ಬುರ್ದು ಪೋಯಿನಂಚಿನ ರವೀಂದ್ರನಾಥ್ ಠಾಗೂರ್ ಮೇ ಈಗ ಶಿಕ್ಷಣ ಮಂಡೆ ಬತ್ತುಜಿ ಪಂಡದ ಮನಿ ಪಂದೆ ಕುಲ್ವೇರ್ನಂಡ ಆರ್ನ ಸಾಹಿತ್ಯದ ಸಾಲುಲು ಇನಿ ನಮಕ್ ಪದಕುಲಾವರೆತಿಜಿ ಜೀವಂತ ಉಂಡುವೆ ತುಲಾ. ಸಾಧನೆ ಮಲ್ಪರೆ ಬೇತೆ ಬೇತೆ ಕ್ಷೇತ್ರ ಉಂಡು. ಡಾಕ್ಟರ್ ರಾಜ್ಕುಮಾರ್ ನಿನ್ನಂಚನೆ ಮನಿ ಪಂದೆ ಕುಲ್ವೇರ್ನಂಡ ಇನಿ ಆರ್ ನಟ ಸಾರ್ವಭೌಮೆ ವರ ನಟೆ ಮಲ್ಪಿನ ಬಿರುದುಲಾರೆಗೆ ದಿಕ್ಕರೆತಿಜಿ. ವರ್ಣ ಎಲ್ಲ ಒಂಜಿ ಮಲ್ಲ ಜನಾದ ಸಮಾಜಕ್ಕೆ ಒಂಜಿ ಎಡ್ಡೆ ಪುದರ್ ಕನ್ಪೆ ಒಕ್ಕ ಕಲ್ಪೈನ ಇರೆಗೆ ಎನ್ನ ಅಪ್ಪ ಅಮ್ಮಗೆ ಒಕ್ಕ ಇನ್ನ ಶಾಲೆಗೆ ಒಂಜಿ ಎಡ್ಡೆ ಪುದರ್ನ ಕನ್ಪೆ ಸರ್. ಸರ್ ಶಬಾಸ್ ಮೇ ತರುಣ ಶಬಾಸ್ ದ ಸಾಧನೆ ಮಲ್ಪೊಡ್ಮೆ ಮುಂದು ಪುಂಚನ ನಾಗ ನಿಲಿತ ಪಂಚವರ್ಣದ ಮಣ್ಣು ಮೇ ಪಂಚವರ್ಣದ ಮಣ್ಣು ಇಡೀ ಲೋಕದ ಕಣ್ಣು ನಮ್ಮ ತುಳುನಾಡ್ದ ಮಿತ್ತುಂಡು. ದೈವ ದೇವರನ ಕಣ್ಣ ಸೀಮೆಡು ಬುಲೈನಂಚಿನ ಈ ನಾಡು ಒವೇರಿ ಬುಲೈನ ಒಂದು ನಾಡು ಮೇ ತುಲಾ ನೆಟ್ಟು ಕ್ಷೇತ್ರಡು ಸಾಧನೆ ಮಲ್ಪರ ಒಂಜತ್ತು ಹಲ ಉಂಡು ಒಯ್ಟಾಂಡಲ್ ಒಂಜಿ ಕ್ಷೇತ್ರಡು ಸಾಧನೆ ಮಲ್ಪೆ ಪಂಪಿನ ಛಲ ಬೋಡು ಅಪಗ ನಮ್ಮ ಈ ತುಳು ಜನಕುಲು ನಮ್ಮ ಕೈ ದಿರ್ತದೆ. ನಮ್ಮ ಸಾಧನೆ ಮಲ್ತಿನಕ್ಕೆ ಕೈ ಮುಗಿಯುವೆರುಮೆ. ಸಾಕ್ಷಾತ್ ಸಮುದ್ರ ರಾಜನೇ ಬುರ್ದುಕೊರ್ನೆಂಚಿತ್ನ ಪವಿತ್ರ ನೆಲ ಈ ನಮ್ಮ ತುಳುನಾಡು ಅಂದು ಬಂದುಲೆ ಮೋನೆಡು ರಡ್ಡು ಕಣ್ಣೆ ಇತ್ತಿಲಕ ಭಾನೊಡು ಸೂರ್ಯ ಚಂದ್ರರು ಇತ್ತಿಲಕ ತುಳುನಾಡಿಡು ದೈವಾರಾಧನೆ ಬೊಕ್ಕ ನಾಗರಾಧನೆ ಉಂಡು. ಗುತ್ತುದ ಗುರ್ಕಾರ್ಮೆಡು ದೈವ ನಾಗಬೆರ್ಮೆರ್ನ ಎದುರು ಮುತ್ತುದು ಸಮಾಜದ ಮಾತ ಸಮುದಾಯಗಳ ಸಮಾನವಾದ ನ್ಯಾಯನು ಕೊರ್ಪಿನಿ ನಮ್ಮ ಬಂಟ ಸಮುದಾಯ ಅಂದು ಬಂಟ ಗೀತೆಗೆ ಧ್ವನಿಯ ಒಂದು ನಮ್ಮ ಐಸಿರಿದ ಪೊರ್ಲುನು ನಿಗ್ಲೆನ ದುಂಬು ದಿವೊಂದುಲ್ಲ. ಜಯ ಜಯತು ಬಂಟೆರಿನ ಕೀರ್ತಿದ ವಂಶುಗು ಜಯ ಜಯತು ತುಳುನಾಡ್ದ ಸಿರಿ ದೇವಿಗು. ಪಂಚವರ್ಣದ ನಾಗ ನಡೆತ ಭೂಮಿ ಪುತ್ತಿರು ಬಂಟೆರು ಬೋಲು ಬೋಂಡಲ ರೀತಿ ನೀತಿ ಒರೆತ ನಡಪುನ ಬಿರ್ಸೆರು
ಗುತ್ತು ಗತ್ತಗು ತತ್ರ ಪತ್ತು ಬಿರ್ತಿ ಎರ್ಕುದ ಬಂಟೆರು ಸೀಮೆದರ ಸುಲೆ ಪೆರಣ ಒರಿತದು ನಾಡ ಬೆಳಗೈ ಮೆರೆಯರು ಅಪ್ಪು ತಪ್ಪುನು ಲೆತ್ತು ಕೇಂಡದು ನ್ಯಾಯ ಕೊರ್ಪಿನ ಶೂರಿರು ನ್ಯಾಯ ಕೊರ್ಪಿನ ಶೂರಿರು ಜಯ ಜಯತು ತುಳುನಾಟ ಸಿರಿದೇವಿಗು ಜಯ ಜಯತು ಬಂಟೆರಿನ ಕೀರ್ತಿದ ವಂಶಗು ಜಯ ಜಯತು ತುಳುನಾಟ ಸಿರಿದೇವಿಗು ಬರವು ಸರವುದ ಗೊಬ್ಬು ಗೌಜಿದ ಆಟ ಕೂಟ ಗುರ್ಕಾರ್ಮಿಡು ಪೊರ್ಲು ಪೊಲಿಕೆದ ಪೀನವುಡನ್ ಪೊಣ್ಣ ಪೊರ್ಲುದ ಐಸ್ರುಡು ಧನ್ಯ ಬಾವುಡು ಧರ್ಮ ತಾದಿಡು ಪಚ್ಚದಿ ಪಿನ ಜನಕುಲು ಪಂಟಿ ಪಾತಿರ ಪತಿನ ಕೆಲಸುಡು ನಿಷ್ಠೆ ಉಪ್ಪುನ ಮನಸುಲು ನಿಷ್ಠೆ ಉಪ್ಪುನ ಮನಸುಲು ಜಯ ಜಯತು ತುಳುನಾಟ ಸಿರಿದೇವಿಗು ಜಯ ಜಯತು ಬಂಟೆರಿನ ಕೀರ್ತಿದ ವಂಶಗು ಜಯ ಜಯತು ತುಳುನಾಟ ಸಿರಿದೇವಿಗು ವಿಶ್ವದ ಬಂಟೆರು ಒಟ್ಟಾದ ಒಂದುಗ ಬಿಸುಕಣಿ ದೇದ ಅಮೃತೋನು ಪಟ್ಟಗ ಹೊಸ ವರ್ಷ ಹೊಸ ಭಾವ ಬೂರ್ಕಾರ್ದು ಬರಡು ಬಾನದೇ ತರುಗು ನಮ್ಮ ಕೊಡಿಯೇರಡು ಬಾನದೇ ತರುಗು ನಮ್ಮ ಕೊಡಿಯೇರಡು ನಮ ಬಂಟೆರು ಭೂಗತಡು ಬಂದಿನ ಭೂಲೋಕ ಮುಗ್ಧ ನಮ್ಮ ಕಾರುವಾರು ಉಂಡು ಏಡು ಮುಟ್ಟಂದಿ ಸೊಪ್ಪೀಚಿಗೆ ಅಂಚನೆ ಬಂಟೆ ಮಲ್ಪಂದಿ ಮೇಲೆ ಇಜ್ಜಿ ಅಂದು ಬಂದುಲ ಸತ್ಯದ ಸಿರಿ ಬೀರದೇವ ಪೂಂಜೆ ಅಗೋಳಿ ಮಂಜನ್ನೆ ಕೈಯಾರ ಕಿನ್ನೆಣ್ಣೆರ ಹಿಡಿದು ಜತ್ತಪ್ಪರೈ ಐಶ್ವರ್ಯರ ಹಿಡಿದು ಮುಲ್ಕಿ ಸುಂದರಾಮ್ ಶೆಟ್ರು ದೇವಿ ಪ್ರಸಾದ್ ಶೆಟ್ರು BR ಶೆಟ್ರು ಜಸ್ಟಿಸ್ KS ಹೆಗ್ಡೆ ಸಂತೋಷ್ ಹೆಗ್ಡೆ ರಕ್ಷಿತ್ ಶೆಟ್ಟಿ ಅನುಷ್ಕಾ ಶೆಟ್ಟಿ ಹಿಡಿದು ಇನಿ ಮುಟ್ಟ ನಮ್ಮ ಬಾರಿ ಮಲ್ಲ ಸಾಧನೆನ ಮಲ್ತ ಬಂದುಲ ಇನಿ ಬಂಟೆ ಒವ್ವೆ ಕ್ಷೇತ್ರಡ್ ನಮ್ಮದಾದ ಬಟ್ಟಲ್ಗೆ ಬತ್ತಿನ ಬೂರ್ದಿನಾತ್ ನಿಗ್ಲೆ ಮಾತೆರ್ಗ್ಲ ಗೊತ್ತುಂಡು ತಲತಲಾಂತರಡು ಬೈದಿ ಬಂಗಾರದ ಭೂಮಿ ಗಲ್ಗೆ ದುಲೈ ಕೈತತ್ತು ಪೋಂಡು ಆಂಡ ನಮ್ಮ ಬುಲ್ತು ಕುಲ್ಲುಜ ಕಲ್ಲು ದಕ್ಕಜ ಬದಲಾದ ಕೈಟಿತ್ತಿ ಮೂಜಿ ಮುಕ್ಕಾಲ್ನ ಪತ್ತೊಂದು ಪರವೂರುಗು ಪೋಯ ಅವಳು ರಾತ್ರಿ ಪಗೆಲು ಬೆಂದುದು ಮಿತ್ತು ಬತ್ತ ಇನಿ ಒವ್ವೆ ಕ್ಷೇತ್ರಡ್ ಮೆರೆ ಒಂದಿಪ್ಪಿನ ಬಂಟೆ ಆಯನ ಆಸ್ತಿನಿ ಆಯನೇ ಸಂಪಾದನೆ ಮಲ್ತಿನಿ ಉದಕ್ಕೆ ಆತ ನಮ್ಮನ ಕ್ಷತ್ರಿಯೇ ಪನ್ಪಿನಿ ಬಂದುಲ ಒರಿ ಬಂಟೆ ಸೈವೆ ಆಂಡ ಯಾಪಗಲ ಸೋಪಯೇ ವಿದ್ಯಾರ್ಥಿ ಬಂಟರ ಸಂಘ ಪುತ್ತೂರು ನೆತ್ತ ಪರವಾದ ಕಾರ್ಕಳ ತಂಡದಕ್ಲೆಗ್ ಮಿತ್ತ ಚಾವಡಿಡ್ ಮಾನಾದಿಗೆ ಮಲ್ಪಡು ಪಂದ್ಯಾನಿಕೆ ಅನುಸರಣ ಮಾನಾದಿಗೆಗೆ ಮಾತೃ ಸಂಘದ ನಿರ್ದೇಶಕರಾಯನ ಶ್ರೀಯುತ ಅರಿಯಡ್ಕ ಚಿಕ್ಕಪ್ಪ ನಾಯ್ಕರು ಅಂಚನೆ ಕೃಷ್ಣ ಪ್ರಸಾದ್ ಆಳ್ವೇರು ಇವ ಬಂಟರ ಸಂಘದ ಮಾಜಿ ಅಧ್ಯಕ್ಷರು ಕೃಷ್ಣ ಪ್ರಸಾದ್ ಆಳ್ವೇರ್ಲ ಸೇರಿಗೆಡು ಪುನೀತ್ ರೈಕ್ಲು ಸೇರೊಂದು ಭಾರಿ ಪೊರ್ಲುದ ಕಾರ್ಯಕ್ರಮ ಕೊರ್ನ ಕಾರ್ಕಳ ತಂಡದ ಮಾತ ಕಲಾವಿದರಿಗ್ಲ ಬಕರ ಸೊಲ್ಮೆ ಸದಾಯ ಬಂಟೆರ ಸಮ್ಮಿಲನ ನಮ್ಮ ಬಂಟ ಸಂಗಮ